ಹಂಚಿನ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ ಘಟನೆ ಕಲ್ಲಡ್ಕದಲ್ಲಿ ನಡೆದಿದೆ. ಕಲ್ಲಡ್ಕದ ಸಮೀಪದ ವೀರಕಂಬ ಗ್ರಾಮದ ಗಣೇಶ್ ಕೋಡಿ ನಿವಾಸಿ ರಾಜೇಶ್ವರಿ ಎಂಬುವರ ಮನೆಗೆ ಬೆಂಕಿ ಬಿದ್ದಿದ್ದು, ಮನೆಯೊಳಗಿದ್ದ ಬೆಲೆ ಬಾಳುವ ಸೊತ್ತುಗಳು, ಮನೆ ಸಂಬಂಧಿತ ಅಗತ್ಯ ದಾಖಲೆಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ರಾಜೇಶ್ವರಿ ಅವರಿಗೆ ಇಬ್ಬರು ಪುತ್ರರಿದ್ದು ಅವರು ಶಾಲೆಗೆ ತೆರಳಿದ್ದರು. ರಾಜೇಶ್ವರಿ ಅವರು ಕೂಡ ಕಲ್ಲಡ್ಕದ ಅಡಿಕೆ ಗಾರ್ಬೇಜ್ಗೆ ಕೆಲಸಕ್ಕೆ ತೆರಳಿದ್ದರು. ಬೆಳಗ್ಗೆ ಸುಮಾರು 11 ಗಂಟೆ ವೇಳೆಗೆ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ನೆರೆಮನೆಯವರು ಹೊಗೆ ಬರುವುದನ್ನು ನೋಡುತ್ತಿದ್ದಂತೆ ಮನೆಗೆ ಬೆಂಕಿ ಆವರಿಸಿಕೊಂಡಿತ್ತು. ಕೂಡಲೇ ಮನೆಯವರಿಗೆ ವಿಷಯ ಮುಟ್ಟಿಸಿ ಅವರು ಪಂಪ್ ಮೂಲಕ ನೀರು ಹಾಕಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ. ವಿದ್ಯುತ್ ಮೀಟರ್ ಬೋರ್ಡ್ನಿಂದ ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೆದಿರಬಹುದು ಎಂದು ಹೇಳಲಾಗುತ್ತಿದ್ದು, ಸ್ಪಷ್ಟವಾದ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ. ಘಟನಾ ಸ್ಥಳಕ್ಕೆ ಬಂಟ್ವಾಳ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ఇంట్లో కొత్త ఇంక పజ్జు అండి కొత్త ఇంజన్ ನಾನು ಗೋಯಿ ಪೋತೆ ಇವಾಗ ಫೋನ್ ಮಗಳ ಬೋದು ಅವಳ ಬೋದು ನೀರು ಬೋದು ಅವತ್ತು ಲೆಪ್ಪನೆ ಗಂಡು ಎಲ್ಲ ಹೋಗಿದೆ ಅಲ್ಲ ನೀರು ರಿಪೇರಿ ತಾನಿಗೆ ಅದೇ ರಿಪೇರಿ ಗೊತ್ತೇನೆ ನಿಜ ಗೊತ್ತೇನೆ ಏನು ಗೊತ್ತಾಗ ಅಲ್ಲಿ ಕಮ್ಮಿ ಅದ ಅವತ್ತು ಯಾಕೆ ಹೇಳ್ಬೋದು ಅಷ್ಟು ದೂರ ಆಗಬೇಕು. ఉంచుతుంటుంది కురెత్తగా ఉంటుంది ఇప్పుడే మాత్రం ఉంది రండి బూకు బురా పోతుంది కరెంట్ ಶಾರ್ಟ್ ಸರ್ಕ್ಯೂಟ್ ಟಿವಿ ಫ್ರಿಡ್ಜ್ ಗೋಡ್ರೇಜ್ ಪೂರ ಬೂಕು ಯೂನಿಫಾರ್ಮ್ ಮಾತ ಯೂನಿಫಾರ್ಮ್ ಇಜ್ಜಿ ನಾನೈತೆ ಚಡ್ಡಿ ಹೆಂಗೆ ಸತ್ತ